ವಾರಕ್ಕೊಂದು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶಶಿಧರ್ ಹೆಚ್.ಡಿ. ಈ ವಾರದ ಸಂಚಿಕೆಯಲ್ಲಿ ಮಜ್ಜಿಗೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳಬಯಸ್ತೀನಿ. ಸಂಸ್ಕೃತದಲ್ಲಿ ತಕ್ರಂ ಅಂತ ಹೇಳ್ತಾರೆ, ತಕ್ರ ಅಂತ ಹೇಳ್ತಾರೆ. ಅಷ್ಟಾಂಗ ಹೃದಯಕಾರ ವಾಗ್ಭಟಾಚಾರ್ಯರು ತಮ್ಮ ಅಷ್ಟಾಂಗ ಹೃದಯ ಸೂತ್ರಸ್ಥಾನ 5ನೇ ಅಧ್ಯಾಯದಲ್ಲಿ ಎಲ್ಲ ದ್ರವ ಪದಾರ್ಥಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾ ತಕ್ರದ ಬಗ್ಗೆ ಹೇಳ್ತಾರೆ, ಮಜ್ಜಿಗೆ ಬಗ್ಗೆ ಹೇಳ್ತಾರೆ. ತಕ್ರಂ ಲಘು ಅಂದರೆ ಮಜ್ಜಿಗೆ ಬೇಗ ಡೈಜೆಷನ್ ಆಗ್ಬಿಡುತ್ತೆ, ಈಸಿ ಡೈಜೆಷನ್ ಆಗೋಕ್ಕೆ. ಕಷಾಯ ಆಮ್ಲಂ, ಸ್ವಲ್ಪ ಒಗರು ಇರ್ತದೆ, ಕಷಾಯ ರಸ ಇರುತ್ತೆ, ಮತ್ತು ಆಮ್ಲ ರಸ ಸ್ವಲ್ಪ ಹುಳಿ ಇರ್ತದೆ. ದೀಪನಂ, ಅಗ್ನಿಯನ್ನು ದೀಪನೆ ಮಾಡುತ್ತೆ, ಬೇಗ ಜೀರ್ಣಕಾರಿ, ನಮ್ಮ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಹಾಗೆ ಕಫವಾತ ಜಿತ್ ಅಂತ ಹೇಳ್ತಾರೆ. ಕಫದೋಷ ಮತ್ತು ವಾತದೋಷ ಎರಡನ್ನೂ ಕೂಡ ಇದು ಜಯಿಸುತ್ತೆ. ಸೊ ಅದರಿಂದ ಕಫವಾತಜ ಡಿಸಾರ್ಡರ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಸ್ಥೌಲ್ಯ ರೋಗ, ತುಂಬ ದಪ್ಪ ಇರ್ತಾರೆ, ಅವ್ರನ್ನ ತೆಳ್ಳಕ್ಕೆ ಮಾಡಬೇಕು ಅಂದರೆ, ಸಣ್ಣ ಆಗಬೇಕು ಅಂದರೆ, ಅಥವಾ ಈ ಪೈಲ್ಸಲ್ಲಿ, ಅಥವಾ ಕೆಲವು ಉದರ ರೋಗಗಳಲ್ಲಿ, ಅಥವಾ ವಾತಕಸ ಅಥವಾ ಆಮವಾತ ಅಂತ ಹೇಳ್ತೀವಿ, ಜಾಯಿಂಟ್ ಪೇನ್, ಕೆಲವು ಜಾಯಿಂಟ್ ಪೇನಲ್ಲಿ, ಅತಿಸಾರದಲ್ಲಿ ಅಂದರೆ ಬೇದಿಯಲ್ಲಿ, ಗರವಿಷ ಅಂದರೆ ಮದ್ದು ಹಾಕೋದು, ಕೆಲವೆಲ್ಲ ಮುಂಚೆ ಹಳ್ಳಿಯೆಲ್ಲ ಇತ್ತು, ಆರ್ಟಿಫಿಷಿಯಲ್ ಪಾಯ್ಸನ್ ಅಂತ ಹೇಳ್ತೀವಿ, ಮದ್ದು ಹಾಕೋದು ಅಂತಕೊಂಡು ಹಾಕಿದರೆ ಜೀರ್ಣಶಕ್ತಿ ಎಲ್ಲ ಕುಂದು ಬರ್ತದೆ. ಅಂಥವರಲ್ಲಿ ಕೂಡ ಇದನ್ನು ಮಜ್ಜಿಗೆಯನ್ನು ನಾವು ಸೇವನೆ ಮಾಡಿ ಆರೋಗ್ಯದ ರಕ್ಷಣೆಯನ್ನು ಮಾಡ್ಬೋದು. ಹಾಗೆ ಕೆಲವು ಉದರ ರೋಗಗಳಲ್ಲಿ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳಲ್ಲೂ ಕೂಡ, ಪಾಂಡು ರೋಗದ ಅಂದರೆ ರಕ್ತ ಕಡಿಮೆ ಆದಲ್ಲೂ ಕೂಡ ನಾವು ಮಜ್ಜಿಗೆಯನ್ನು ಸೇವನೆ ಮಾಡ್ಬೋದು ಅಂತಕೊಂಡು ಅಲ್ಲಿ ಅಷ್ಟಾಂಗ ಹೃದಯಕಾರರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಇಷ್ಟು ಪ್ರಯೋಜನಕಾರಿಯಾದ ಒಂದು ಮಜ್ಜಿಗೆಯನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡ್ಬೋದು. ಒಂದು ಅನ್ನ ಜೊತೆಗೆ ಮಜ್ಜಿಗೆಯನ್ನು ರೀತಿ ನಾವು ಊಟ ಮಾಡ್ತೀವಿ, ಅಥವಾ ಅದನ್ನು ಕುಡಿಲೂಬಹುದು. ಪಾನೀಯವೂ ಕೂಡ ನಾವು ಮಜ್ಜಿಗೆಯನ್ನು ಸೇವನೆ ಮಾಡ್ಬೋದು. ಅದರಲ್ಲೂ ಕೂಡ ಈಗಿನ ಬೇಸಿಗೆ ಕಾಲದಲ್ಲಿ ಅತ್ಯಂತ ಶ್ರೇಷ್ಠಕರವಾದ ಒಂದು ಪಾನೀಯ ಅಂದರೆ ಅದು ಮಜ್ಜಿಗೆನೇ. ಯಾವುದೇ ಸಮಯದಲ್ಲೂ ಕೂಡ ನಾವು ಇದನ್ನು ಸೇವನೆ ಮಾಡ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅಥವಾ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು, ಅಥವಾ ಒಂದು ಮಸಾಲೆ ಮಜ್ಜಿಗೆ ರೀತಿ ಶುಂಠಿ ಅಥವಾ ಕಾಳು ಜೀರಿಗೆ ಅಥವಾ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಮಸಾಲೆ ಮಜ್ಜಿಗೆ ರೀತಿ ಕೂಡ ಕುಡಿಬೋದು. ಸ್ವಲ್ಪ ಹೊಟ್ಟೆ ನೋವು ಇರೋರಲ್ಲಿ ಸ್ವಲ್ಪ ಹಿಂಗನ್ನು ಸ್ವಲ್ಪ ಹುರಿದು, ಇಂಗು ಸ್ವಲ್ಪ ಒಂಚೂರು ಉಪ್ಪು ಹಾಕ್ಕೊಂಡು ಮಜ್ಜಿಗೆಯನ್ನು ಸೇವನೆ ಮಾಡ್ಬೋದು. ಆದರೆ ಸ್ವಲ್ಪ BP ಇರೋರಲ್ಲಿಗೆ ಮಾಮೂಲು ಉಪ್ಪು ಬೇಡ, ಸಮುದ್ರ ಲವಣ ಬೇಡ, ಒಂದು ಸೈಂಧವ ಲವಣ ಅಂತ ಸಿಗುತ್ತೆ, ರಾಕ್ ಸಾಲ್ಟ್ ಅಂತ ಹೇಳ್ತೀವಿ, ಅದನ್ನು ಸೇರಿಸಿ ಮಜ್ಜಿಗೆಯನ್ನು ಕುಡಿಬೋದು. ಶುಗರ್ ಇರೋರಿಗೆ ಸಕ್ಕರೆ ಅಥವಾ ಬೆಲ್ಲ ಬೇಡ, ಅವರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಥವಾ ಮಸಾಲ ಮಜ್ಜಿಗೆ ರೀತಿ ಮಾಡಿಕೊಂಡು ಕುಡಿಬೋದು. ಪುರಾಣದಲ್ಲಿ ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಕಂಡು ಹೇಳ್ತಾರೆ. ಅಂದರೆ ದೇವತೆಗಳಿಗೆ ಈ ಮಜ್ಜಿಗೆ ಸಿಗೋದಿಲ್ಲಂತೆ, ಯಾಕೆಂದರೆ ಅಲ್ಲೆಲ್ಲ ಅಮೃತನೇ, ಹೆಪ್ಪಾಗೋದೇ ಇಲ್ಲ, ಹಾಲು ಮೊಸರಿಲ್ಲ, ಮಜ್ಜಿಗೆ ಇಲ್ಲ. ಅಕಸ್ಮಾತ್ ಏನಾರು ಮಜ್ಜಿಗೆ ಸಿಕ್ಬಿಟ್ಟಿದ್ರೆ ಲಂಬೋದರ, ಗಣಪತಿಗೆ ಲಂಬೋದರನೇ ಅಂದರೆ ಹೊಟ್ಟೆನೇ ಇರ್ತಿರಲಿಲ್ಲಂತೆ ಗಣಪತಿಗೆ. ಚಂದ್ರನಿಗೆ ಕ್ಷಯರೋಗ ಅಥವಾ TBನೇ ಬರ್ತಿರಲಿಲ್ಲ ಅಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆನ್ಸ್ ಈ ಮಜ್ಜಿಗೆಗಿದೆ ಅಂತ. ಸೊ ನಾವು ಒಂದು ಕಡ್ಗೋಲಿಂದನೇ ಮಜ್ಜಿಗೆ ಕಡ್ದು ಇವಾಗೆಲ್ಲ ಮಾಡೋದು ಕಡಿಮೆ ಆಗಿದೆ. ಮಜ್ಜಿಗೆ ಕಡೆ ಮಿಷನ್ ಬಂದಿದೆ, ಒಂದು 500 ರೂಪಾಯಿ 1000 ರೂಪಾಯಿ ಮಜ್ಜಿಗೆ ಕಡೆ ಮಿಷನ್ ಸಿಗುತ್ತೆ. ಫ್ರೆಶ್ ಆಗಿ ನಾವು ಡೈಲಿ ಮೊಸರನ್ನ ಕಡ್ದು ಬೆಣ್ಣೆನ ಸಪ್ರೇಟ್ ಮಾಡಿ ಮಜ್ಜಿಗೆಯನ್ನು ನಾವು ಸೇವನೆ ಮಾಡಿದ್ರೆ ಈ ಎಲ್ಲ ಒಂದು ಪ್ರಯೋಜನ ನಾವು ಪಡ್ಕೊಳ್ಬೋದು. ಒಂದು ಪಾನೀಯವಾಗಿ ಪ್ರತಿನಿತ್ಯ ಸೇವನೆ ಮಾಡುವ ಒಂದು ಪಾನೀಯಗಳಲ್ಲಿ ಇದು ಶ್ರೇಷ್ಠವಾದ ಒಂದು ಪಾನೀಯ ಮಜ್ಜಿಗೆ. ನಾವು ಇದನ್ನು ಪ್ರತಿನಿತ್ಯ ಸೇವನೆ ಮಾಡಿ ಆರೋಗ್ಯದ ರಕ್ಷಣೆ ಮಾಡಿಕೊಳ್ಳೋಣ. ಧನ್ಯವಾದಗಳು.